ಉಡುಪಿಯ ದೊಡ್ಡನಗುಡ್ಡೆಯ ಪ್ರಸಿದ್ಧ ರಹಮಾನಿಯಾ ಜುಮ್ಮಾ ಮಸೀದಿಯಲ್ಲಿ ವಾರ್ಷಿಕ ಮಕಾಂ ಉರುಸ್ ಸಂಪನ್ನಗೊಂಡಿತು. 3 ದಿನಗಳ ಕಾಲ ನಡೆದ ಉರುಸ್ನಲ್ಲಿ ಮುಸ್ಲಿಂ ಬಾಂಧವರು ಕೋವಿಡ್ ನಿಯಮಾವಳಿ ಅನುಸರಿಸಿ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು. ಮಕಾಂ, ಜಿಯಾರತ್ ಮತ್ತು ಧ್ವಜಾರೋಹಣ ಮೂಲಕ ಉರುಸ್ಗೆ ಚಾಲನೆ ನೀಡಲಾಯಿತು. ಉರುಸ್ ಪ್ರಯುಕ್ತ ಮೌಲಿದ್ ಪಾರಾಯಣ, ಸಂದಲ್ ಮೆರವಣಿಗೆ, ಸಾಮೂಹಿಕ ಪ್ರಾರ್ಥನೆ ಮತ್ತು ಅನ್ನದಾನ ನಡೆಯಿತು. ಸಾಮೂಹಿಕ ಪ್ರಾರ್ಥನೆ ಸಂದರ್ಭ ಕೊರೋನಾ ಮಹಾಮಾರಿ ನಿರ್ಮೂಲನೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಹಜರತ್ ಅಹಮದ್ ಹಾದಿ ದರ್ಗಾ ಇದ್ದು ಮುಸ್ಲಿಂ ಬಾಂಧವರು ದರ್ಗಾ ಜಿಯಾರತ್ ನೆರವೇರಿಸಿದರು. ಕೊನೆಯ ದಿನವಾದ ಇಂದು ಸೀಮಿತ ಸಂಖ್ಯೆಯ ಬಾಂಧವರು ಸಂದಲ್ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಮಧ್ಯಾಹ್ನ ಸಾಮೂಹಿಕ ಅನ್ನ ಸಂತರ್ಪಣೆಯಲ್ಲಿ ಸುಗ್ರಾಸ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. يا رب صل وسلم على النبي والآل ما الأتمام والآل ما صغت القلوب إلى النبى يا رب صل وسلم على النبي والآل ما